ರಾಣಿಯಪ್ಪಕ ತುಳು ಅಧ್ಯಯನ ಕೇಂದ್ರ ಹಾಗೂ ತುಳು ಬದುಕು ವಸ್ತು ಸಂಗ್ರಹಾಲಯದ ರಚಿತ ವರ್ಷಾಚರಣೆಯ ಉದ್ಘಾಟನಾ ಸಮಾರಂಭವು ಬಿಸಿ ರೋಡ್ನ ಸಂಚಿಯಗಿರಿಯಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ವಿಧಾನ ಪರಿಷತ್ನ ಮಾಜಿ ಸದಸ್ಯ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಭಾರತೀಯರಲ್ಲಿ ಐತಿಹಾಸಿಕ ದೃಷ್ಟಿಕೋನ ಕಡಿಮೆಯಾಗುತ್ತಿದೆ. ಪ್ರಕೃತಿಯೊಂದಿಗೆ ಬದುಕುವುದು ಸಂಸ್ಕೃತಿಯನ್ನ ಪ್ರತಿಬಿಂಬಿಸಿದ್ರೆ ಪ್ರಕೃತಿಯೊಂದಿಗಿನ ದಾಸ್ಯ ವಿಕೃತಿಯನ್ನ ತೋರುತ್ತದೆ ಎಂದರು. ಜಗತ್ತಿನ ಎಲ್ಲ ನಾಗರಿಕತೆಗಳಿಗಿಂತ ಅತ್ಯಂತ ಹಿರಿತನ ಇರುವಂಥ ನಾಗರಿಕತೆ ನಮ್ಮದು. ನಮ್ಮ ಪರಂಪರೆಯ ನಮ್ಮ ಜನಜೀವನದ ಜೀವನ ಮೌಲ್ಯಗಳು ಪ್ರಾಯಶಃ ಇವತ್ತು ಜಗತ್ತು ಎದುರು ನೋಡ್ತಾ ಇದೆ. ನಾವು ಆ ರೀತಿಯ ಪರಂಪರೆಯನ್ನು ನಮ್ದಾಗಿಸ್ಬೇಕು ಅಂತ ಹೇಳಿ ಭಗವಂತ ನಿನ್ನನ್ನು ಸೃಷ್ಟಿ ಮಾಡಿ ನಿನ್ನ ಉಪಭೋಗಕ್ಕಾಗಿ ಎಲ್ಲವನ್ನ ಸೃಷ್ಟಿತ ಹೇಳುವಂಥ ಚಿಂತನೆ ಇವತ್ತು ಅವ್ರು ಹೇಳಿದ ಹಾಗೆ ನಮ್ಮ ಮುಂದಿನ ಪರಂಪರೆಗೆ ನಾವು ಏನು ಬಿಟ್ಟು ಹೋಗ್ತೀವಿ ಅಂತ ಆತಂಕವನ್ನು ಸೃಷ್ಟಿ ಮಾಡಿದೆ. ನಮ್ಮ ಸಮಸ್ಯೆಗೆ ಬಂದಿರಬಹುದು, ಆದರೆ ಸತ್ಯ ಹೇಳಿ ಒಂದು ಮನಸ್ಸಿಗೆ ಜಾಸ್ತಿ ಏನು ಬೇಕು ಹೇಳಿ. ಹಿರಿಯ ಲೇಖಕ ಆಗುಂಬೆ ನಟರಾಜ್ ಅವರು ವಿಶೇಷ ಉಪನ್ಯಾಸ ನೀಡಿದ್ರು. ಅದು ಯಾವ ಥರ ಮ್ಯೂಸಿಯಂ ಅಂದರೆ ಸಾಹಿತಿಗಳದ್ದು ಏನೇನು ಮೆಡಲ್ಸ್ ಇದೆ, ಸಾಹಿತಿಗಳದ್ದು ಏನೇನು ಅವರದ್ದು ಒಂದು ಪದಾರ್ಥಗಳಿದೆ, ಅವ್ರ ಮನೇಲಿ ಇದ್ದಿದ್ದೆಲ್ಲ ಬಿಸಾಕುವಂಥದ್ದು ಇವೆಲ್ಲ ಒಳ್ಳೊಳ್ಳೆ ಪದಾರ್ಥಗಳು, ಒಳ್ಳೊಳ್ಳೆದು ಮೆಮೊರಾಂಡಮ್ ಮೊಮೆಂಟೋಸ್ ಅಂತ ನಾವು ಕರಿತೀವಲ್ಲ, ಅದೆಲ್ಲ ಅವರು ಕೊಟ್ಬಿಟ್ಟಿದ್ದಾರೆ. ಅದನ್ನೇ ಒಂದು ಕಡೆ ಜೋಡಿಸಿಡಬೇಕು ಅಂತ ಹೇಳಿ ಅವರು ಕಾರ್ಪೊರೇಷನ್ ಆಫೀಸ್ ಹಿಂದ್ಗಡೆ ಒಂದು ಜಾಗ ಇತ್ತಂತೆ, ಒಂದು ಬಿಲ್ಡಿಂಗ್ ಇತ್ತಂತೆ, ಅದು ಒಂಥರ ಕುದುರೆ ಲಾಯ ಥರ ಇತ್ತಂತೆ. ಸ್ವಲ್ಪ ಇನ್ಫ್ಲೂಯೆನ್ಸ್ ಎಲ್ಲ ಮಾಡಿ ಅದನ್ನು ಚೆನ್ನಾಗಿ ಗುಡ್ಸಿ ಸಾರಿಸಿ ಎಲ್ಲ ಮಾಡಿ ಅಲ್ಲಿ ಮ್ಯೂಸಿಯಂ ಮಾಡಿ. ಹಿರಿಯ ಸಾಹಿತಿ ಏರಿಯ ಲಕ್ಷ್ಮೀನಾರಾಯಣ ಆಳ್ವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ರು. ಮುಖ್ಯ ಅತಿಥಿ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಎಸಿ ಭಂಡಾರಿ, ಪುತ್ತೂರು ಸರ್ಕಾರಿ ಮಹಿಳಾ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಕ್ಲೇವಿಯರ್ ಡಿಸೋಜಾ, ರಾಣಿ ಅಬ್ಬಕ್ಕ ಅಧ್ಯಯನ ಕೇಂದ್ರದ ಅಧ್ಯಕ್ಷ ತುಕ್ರಾಮ್ ಪೂಜಾರಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು.